ಒಡ್ಡಿಯಾರೆ. ನಮ್ಮ ಊರುದ ನಮ್ಮ ಮಣ್ಣದ ನಮ್ಮ ಕಂಬುಲ ನನ್ನ ದುಂಬುಲ ನಮ್ಮ ಮೋಕೆದ ನಮ್ಮ ಪೆರ್ಮೆದ ನಮ್ಮ ಕಂಬುಲ ನನ್ನ ದುಂಬುಲ ತುಳುನಾಡ ಭೂಮಿಲಿ ಹೊಮ್ಮುವಾದ್ಯ ಸೌಂದಲಿ ಮಂಜೊಟ್ಟಿ ರೇಸಲಿ ರೈತರ ಬೆವರಲಿ ಜೋಡಿಕೋಣ ಓಟದ್ದೆ ಕಾರುವಾರು. ಕೆಸರಗದ್ದೆಯಲ್ಲಿ ಮಿಂಚಿನ ಓಟ, ನೀರನ್ನ ಆಗಸದೆತ್ತರಕ್ಕೆ ಹಾಯಿಸಿ ಗೆಲುವಿನ ಪತಾಕೆಯನ್ನ ಹಾರಿಸೋ ಕೋಣ. ಗತ್ತು ಗಾಂಭೀರ್ಯದ ಹೆಜ್ಜೆಯಲ್ಲೇ ಜಿದ್ದಿಗೆ ಬಿದ್ದು ಗೆಲುವಿನತ್ತ ಹೆಜ್ಜೆ ಹಾಕೋ ಕೋಣದ ನಾಗಾಲೋಟಕ್ಕೆ ಹುರಿದುಂಬಿಸೋ ಜನತೆ. ಜೋಡಿ ಕೋಣಗಳ ಓಟವೇ ಕಂಬಳದ ಗದ್ದೆಗೆ ಸೊಬಗು. ತುಳುನಾಡಿನ ಪುಣ್ಯಭೂಮಿಯಲ್ಲಿ ಜನಪದ ಕ್ರೀಡೆಗಳಿಗೇನು ಕಮ್ಮಿ ಇಲ್ಲ. ಇಂತಹ ಕ್ರೀಡೆಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಜನಪದ ಕ್ರೀಡೆ ಅಂದ್ರೆ ಅದು ಕಂಬಳ. ಇದೀಗ ಕರಾವಳಿಯ ಪ್ರತಿಯೊಬ್ಬ ಕಂಬಳ ಪ್ರಿಯನು ಶನಿವಾರ ಆದಿತ್ಯವಾರ ಬಂತು ಅಂದ್ರೆ ನಿದ್ದೆಗೆ ರಜಾ ಹಾಕಿ ಕಂಬಳ ನಡೆಯೋ ಜಾಗದಲ್ಲಿ ಹಾಜರಾಗ್ತಾರೆ. ಕೊಯ್ಲಿನ ನಂತರ ಉಪಯೋಗಿಸದೆ ಬಿಟ್ಟಿರುವ ಗದ್ದೆಗಳಲ್ಲಿ ಕಂಬಳ ನಡೆಯುತ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಂಬಳಕ್ಕಾಗಿಯೇ ಕಣಗಳು ಸಿದ್ಧವಾಗಿವೆ. ಸುಮಾರು 100 ರಿಂದ 200 ಮೀಟರ್ಗಳಷ್ಟು ಉದ್ದವಾದ ಓಟದ ಕಣಗಳಲ್ಲಿ ಕಂಬಳ ನಡೆಯುತ್ತದೆ. ಭೂಮಿಯ ಮಟ್ಟದಿಂದ 5 ರಿಂದ 6 ಅಡಿ ಆಳವಾಗಿರುವ ಹಸನಾದ ಗದ್ದೆಯ ಮಣ್ಣಿನೊಂದಿಗೆ ಜಿಗುಟಾಗದಿರಲು ಅಗತ್ಯವಾದಷ್ಟು ಮರಳು ಸೇರಿಸಿ ಅದರ ಮೇಲೆ ನೀರು ನಿಲ್ಲಿಸಿ ಮಾಡಿದ ಕೆಸರ ಗದ್ದೆಯೇ ಕಂಬಳ ಓಟದ ಕಣ. ಕಣದ ಕೊನೆಯಲ್ಲಿ ಇಳಿಜಾರಾಗಿ ಕಣದೊಳಗೆ ಕೋಣೆಗಳನ್ನ ಇಳಿಸಲು ದಾರಿ ಮಾಡಲಾಗುತ್ತದೆ. ವೇಗವಾಗಿ ಓಡಿ ಬಂದ ಕೋಣೆಗಳು ಮಂಜುಟ್ಟಿ ಎಂದು ಕರೆಯಲಾಗುವ ಈ ಏರಿಯನ್ನೇರಿ ವೇಗ ಕಳೆದುಕೊಂಡು ನಿಲ್ಲುತ್ತವೆ. ಕಂಬಳದ ಕೋಣೆಗಳ ಸ್ಪರ್ಧೆ 4 ವಿಧಗಳಲ್ಲಿ ನಡೆಯುತ್ತದೆ. ಹಗ್ಗದ ಓಟ, ನೇಗಿಲು ಓಟ, ಅಡ್ಡಹಲಗೆ ಓಟ, ಕೆನೆಹಲಗೆ ಓಟ. ಈ ಓಟಗಳು ಒಂದಕ್ಕೊಂದು ರೋಮಾಂಚನಕಾರಿಯಾಗಿರುತ್ತದೆ. ಅತ್ತ ಚೆನ್ನಾಗಿ ಬೆಳೆದು ಮಿರಮಿರನೆ ಮಿಂಚುವ ಕೋಣಕ್ಕೆ ನೊಗನಾಯಿರು ಕಟ್ಟಿ ದಷ್ಟಪುಷ್ಟ ಕೋಣೆಗಳನ್ನ ಕಂಬಳದ ಗದ್ದೆಯ ಅಖಾಡಕ್ಕೆ ಇಳಿಸಲು ಸಿದ್ಧತೆ ನಡೆಸಿದ್ರೆ, ಇತ್ತ ಕೋಣ ಓಡಿಸುವವರು ಕೈಯಲ್ಲಿ ನಾಗರ ಬೆತ್ತ ಹಿಡಿದು ನಿಂತು ಕಿರುಕಚ್ಚೆ ಹಾಕಿ ತಲೆಗೆ ರುಮಾಲು ಕಟ್ಟಿ ಸಿದ್ಧರಾಗ್ತಾರೆ. ಕೋಣೆಗಳನ್ನ ಹಿಡಿತಕ್ಕೆ ತಂದು ಅಖಾಡದಲ್ಲಿ ನಿಲ್ಲಿಸಿ ಓಡಿಸಿದ್ರೆ ಕೋಣೆಗಳು ಚಿರತೆಯಂತೆ ಶರವೇಗದಲ್ಲಿ ಓಡಲು ಶುರು ಮಾಡಿದ್ರೆ ಜನರ ಕೇಕೆ ಆನಂದಗಳನ್ನ ನೋಡಿಯೇ ಸವಿಯಬೇಕು. ಕೋಣೆಗಳು ಓಡುವಾಗ ನೀರು ಎತ್ತರಕ್ಕೆ ಚಿಮ್ಮುವುದನ್ನ ನೋಡುವುದು ಒಂದು ವಿಶಿಷ್ಟ ಅನುಭವ. ಅದರಲ್ಲೂ ರಾತ್ರಿ ಹೊತ್ತು ಪ್ರಕಾಶಮಾನವಾದ ಫೆಡ್ಲೈಟ್ ಬೆಳಕಿನಲ್ಲಿ ಈ ಕಂಬಳವನ್ನ ನೋಡೋದೇ ಒಂದು ಅದ್ಭುತ ಅನುಭವ. ಈ ರಾತ್ರಿ ಹೊತ್ತಲ್ಲಿ ಜನಜಂಗುಳಿ ಇದ್ದೇ ಇರುತ್ತೆ. ಕಂಬಳದಲ್ಲಿ ಜನರಿಗಾಗಿ ಚುರುಮುರಿ, ಮಸಾಲ ಪುರಿ ಹೀಗೆ ಅನೇಕ ಸ್ಟಾಲ್ಗಳು ಇರುತ್ತೆ. ತಿಂಡಿಯನ್ನ ಸವಿಯುತ್ತಾ ಕೋಣೆಗಳ ಓಟವನ್ನ ನೋಡೋದೇ ಕರಾವಳಿಗರಿಗೆ ಫುಲ್ ಖುಷ್ ಕೊಡುತ್ತೆ. ಕಂಬಳ ಕಡಲ ತೀರದ ಮಕ್ಕಳ ನೆಚ್ಚಿನ ಆಟ. ಕಂಬಳ ಮುಗಿಯದೆ ಮನೆಯತ್ತ ಹೆಜ್ಜೆ ಹಾಕೋದೂ ಇಲ್ಲ. ಕಂಬಳ ಮುಗಿದು ವಿಜೇತ ಕೋಣದ ಹೆಸರು ಘೋಷಣೆಯಾದ ಬಳಿಕ ಮತ್ತೊಮ್ಮೆ ಕೋಣೆಗಳತ್ತ ಇಣುಕಿ ನೋಡಿ ಮನೆಯತ್ತ ಹೆಜ್ಜೆ ಹಾಕ್ತಾರೆ. ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.